ಕುಂದಾಪುರದ ಸಾರ್ವಜನಿಕ ಆಸ್ಪತ್ರೆಯನ್ನ ಕೋವಿಡ್ ಆಸ್ಪತ್ರೆಯನ್ನಾಗಿ ಪರಿವರ್ತನೆ ಮಾಡಿರುವುದರಿಂದ ಜನಸಾಮಾನ್ಯರು ಸಾಕಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಸೂಕ್ತ ಸಂಚಾರ ವ್ಯವಸ್ಥೆ ಇಲ್ಲದ ಕಾರಣ ಕೋಟಾ ಹಾಗೂ ಅಜ್ಜರಕಾಡು ಆಸ್ಪತ್ರೆಗೆ ತೆರಳಿ ಪಡೆಯುವುದು ತ್ರಾಸದಾಯಕವಾಗ್ತಾ ಇದೆ. ಹೀಗಾಗಿ ತಾಲೂಕು ಆಸ್ಪತ್ರೆಯನ್ನ ಸಾರ್ವಜನಿಕ ಸೇವೆಗೆ ಮೀಸಲಿಡಬೇಕು ಅಂತ ತಾಲೂಕು ಪಂಚಾಯತ್ ಸದಸ್ಯರು ಒಕ್ಕೊರಲಿನಿಂದ ಆಗ್ರಹಿಸಿದ್ದಾರೆ. ಕುಂದಾಪುರ ತಾಲೂಕು ಪಂಚಾಯಿತಿ ಡಾಕ್ಟರ್ ವಿಎಸ್ ಆಚಾರ್ಯ ಸಭಾಂಗಣದಲ್ಲಿ ನಡೆದ ತಾಲೂಕು ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಸದಸ್ಯ ಕರಣ್ ಪೂಜಾರಿ ಅವರು, ಕೋವಿಡ್ ಆಸ್ಪತ್ರೆಯನ್ನ ಸಮೀಪದ ವಿದ್ಯಾರ್ಥಿ ವಸತಿ ನಿಲಯದಲ್ಲಿ ಮಾಡಬಹುದು. ಜನರ ಸಂಕಷ್ಟವನ್ನ ಅರಿತು ಕೋವಿಡ್ ಆಸ್ಪತ್ರೆಯನ್ನ ಸಮೀಪದ ವಿದ್ಯಾರ್ಥಿ ನಿಲಯಕ್ಕೆ ಸ್ಥಳಾಂತರಿಸಬಹುದು. ತಾಲೂಕು ಆಸ್ಪತ್ರೆ ಹಿಂದಿನಂತೆ ಕೆಲಸ ಮಾಡಬೇಕು ಎಂದು ಒತ್ತಾಯಿಸಿದರು. ಈ ಬಗ್ಗೆ ನಿರ್ಣಯ ಮಾಡಿ ಕಳುಹಿಸಲಾಗುವುದು ಅಂತ ಅಧ್ಯಕ್ಷ ರಾಮಕಿಶನ್ ಹೆಗ್ಡೆ ಹೇಳಿದರು. ಸದಸ್ಯರ ಮಾತಿಗೆ ಉತ್ತರಿಸಿದ ತಾಲೂಕು ಆರೋಗ್ಯಾಧಿಕಾರಿ ಕಚೇರಿಯ ಡಾಕ್ಟರ್ ಉಮೇಶ್ ರವರು, ಹಿಂದೆ ತಾಲೂಕು ಆಸ್ಪತ್ರೆಯನ್ನ ಸಂಪೂರ್ಣವಾಗಿ ಕೋವಿಡ್ ಆಸ್ಪತ್ರೆಯನ್ನಾಗಿ ಪರಿವರ್ತಿಸಲಾಗಿತ್ತು. ಆದರೆ ಕಳೆದ 3-4 ದಿನಗಳಿಂದ ನೂತನ ಕಟ್ಟಡಕ್ಕೆ ಕೋವಿಡ್ ಆಸ್ಪತ್ರೆಯನ್ನ ವರ್ಗಾಯಿಸಲಾಗಿದೆ. ಹಳೆ ಕಟ್ಟಡದ ಹೊರರೋಗಿಗಳ ವಿಭಾಗವನ್ನು ಆರಂಭಿಸಲಾಗಿದೆ. ಹೊರರೋಗಿಗಳ ವಿಭಾಗ ಹಾಗೂ ಕೋವಿಡ್ ಆಸ್ಪತ್ರೆ ನಡುವೆ ಸಾಕಷ್ಟು ಅಂತರವಿದೆ. ಹೊರರೋಗಿ ವಿಭಾಗದವರು ಕೋವಿಡ್ ಆಸ್ಪತ್ರೆ ಸಂಪರ್ಕಕ್ಕೆ ಬರೋದಿಲ್ಲ. ಇನ್ನು ದಾಖಲಾದ ಕೊರೋನಾ ಸೋಂಕಿತರನ್ನ ಹೊರಗೆ ಬಿಡೋದಿಲ್ಲ. ಆಸ್ಪತ್ರೆಯಿಂದ ಬಿಡುಗಡೆಯಾದ ಬಳಿಕವಷ್ಟೇ ಆಂಬ್ಯುಲೆನ್ಸ್ ಮೂಲಕ ಅವರ ಮನೆಗೆ ಬಿಡಲಾಗುತ್ತೆ. ಇನ್ನು ಕೋವಿಡ್ ಆಸ್ಪತ್ರೆಯನ್ನ ಸಂಪೂರ್ಣವಾಗಿ ಸ್ಥಳಾಂತರಿಸಬೇಕು ಎನ್ನುವ ಸದಸ್ಯರ ಒಕ್ಕೊರಳ ಆಗ್ರಹವನ್ನ ತಾಲೂಕು ವೈದ್ಯಾಧಿಕಾರಿ ಅವರಿಗೆ ತಲುಪಿಸುತ್ತೇನೆ ಅಂತ ಹೇಳಿದರು. ಅರ್ಧ ವಿಭಾಗವನ್ನ ಓಲ್ಡ್ ಬಿಲ್ಡಿಂಗ್ ಅನ್ನ ನಾವು ಜನರಲ್ ಟ್ರೀಟ್ಮೆಂಟ್ ಗೆ ಓಪನ್ ಮಾಡಿದ್ದಾರೆ ಮೊನ್ನೆ 1ನೇ ತಾರೀಕಿಂದ. ಅದರಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ಟ್ರೀಟ್ಮೆಂಟ್ ಗೆ ಸ್ಟಾರ್ಟ್ ಮಾಡಿದ್ದಾರೆ, OPD ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಓಲ್ಡ್ ಬಿಲ್ಡಿಂಗ್ ಅಲ್ಲಿ ಎಲ್ಲಾ ವಿಭಾಗದವರು ಅಲ್ಲಿ OPD ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಹೆರಿಗೆ ವಾರ್ಡ್ ಏನಿದೆ, ಜಿ ಶಂಕರ್ ವಾರ್ಡ್, ಅದನ್ನು ಮಾತ್ರ ಕೊರೋನಾ ವಾರ್ಡ್ಗೆ ಈಗ ಸೀಮಿತ ಮಾಡಿದ್ದಾರೆ. ಮೊದಲು ಇಡೀ ಹಾಸ್ಪಿಟ್ಲೇ ಕೊರೋನಾ ಇತ್ತು, ಬಟ್ ಈಗ ಅರ್ಧ ಭಾಗವನ್ನು ಮಾತ್ರ ಕೊರೋನಾ ವಾರ್ಡ್ ಮಾಡಿ ಉಳಿದ ಅರ್ಧ ಭಾಗ ಅಂದ್ರೆ ಹಳೆ ಬಿಲ್ಡಿಂಗ್ ಅಂತೇವಲ್ಲ, ಅಲ್ಲಿ OPD ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಎಲ್ಲಾ ರೀತಿ ಟ್ರೀಟ್ಮೆಂಟ್ ಈಗ OPD ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಸಭೆಯಲ್ಲಿ ಉಪಾಧ್ಯಕ್ಷ ರಾಮಕಿಶನ್ ಹೆಗ್ಡೆ ಅಧ್ಯಕ್ಷತೆ ವಹಿಸಿದ್ರು. ಸ್ಥಾಯಿ ಸಮಿತಿ ಅಧ್ಯಕ್ಷೆ ರೂಪಾ ಪೈ, ಇಒ ಕೇಶವ ಶೆಟ್ಟಿಗಾರ್, ಕುಂದಾಪುರ ತಹಶೀಲ್ದಾರ್ ಆನಂದಪ್ಪ ನಾಯ್ಕ್ ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.